ಎಸ್ಸಿ ಎಸ್ಟಿ ಮೀಸಲಾತಿ ಏರಿಕೆಗೆ ಕಾರಣರಾದ ಸ್ವಾಮೀಜಿಗಳ ಫೋಟೋಗಳ ಜೊತೆಗೆ ಎರಡನೇ ಸಾಲಿನಲ್ಲಿ ಅಂಬೇಡ್ಕರ್ ಫೋಟೋ ಅಳವಡಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಕಟಿಸಿದ್ದಕ್ಕೆ ಎಚ್ಡಿ ಕೋಟೆ ಸರಗೂರು ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಪಕ್ಷದ ಪ್ರಬಲ ಆಕಾಂಕ್ಷಿ ಜಯಪ್ರಕಾಶ್ ಅವರ ಮೇಲೆ ಅಂಬೇಡ್ಕರ್ ಅಭಿಮಾನಿಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದರು. ಜನರ ವಿರೋಧದ ಬಳಿಕ ಎಚ್ಚೆತ್ತುಕೊಂಡ ಜಯಪ್ರಕಾಶ್ ಅನ್ಯತಾ ಭಾವಿಸದಿರಿ, ಆಕಸ್ಮಿಕವಾಗಿ ಕಣ್ತಪ್ಪಿನಿಂದ ನಡೆದಿರುವ ಘಟನೆ ಎಂದು ಕ್ಷಮೆಯಾಚಿಸಿದರು. ಖುದ್ದು ಪರಿಶೀಲಿಸದೆ ಹಂಚಿಕೊಂಡಿದ್ದು ನನ್ನ ತಪ್ಪು ಹೌದು. ಆದ್ದರಿಂದ ತಮ್ಮೆಲ್ಲರಲ್ಲಿ ಕ್ಷಮೆ ಕೋರುತ್ತಾ ಮತ್ತೊಮ್ಮೆ ಇಂತಹ ತಪ್ಪು ಮರುಕಳಿಸದಂತೆ ಎಚ್ಚರ ವಹಿಸುತ್ತೇನೆ. ಈ ಘಟನೆ ಇಲ್ಲಿಗೆ ಕೈಬಿಡುವಂತೆ ಎಚ್ಡಿ ಕೋಟೆ ಪಟ್ಟಣದ ತಾಲೂಕು ಪತ್ರಕರ್ತರ ಸಂಘದ ಕಚೇರಿಯ ಪತ್ರಿಕಾಗೋಷ್ಠಿಯಲ್ಲಿ ಮನವಿ ಮಾಡಿಕೊಂಡರು. ಈ ಪತ್ರಿಕಾಗೋಷ್ಠಿಯಲ್ಲಿ ವಕೀಲರಾದ ಜೆಸಿ ಕುಮಾರ್, ಸಿದ್ದಪ್ಪಾಜಿ, ಚಲಪ್ಪ, ಇಟ್ನಾ ರಾಜಣ್ಣ, ಕೃಷ್ಣ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ಮಾಲಾರ ಮಹದೇವಸ್ವಾಮಿ. 7ನೇ ತಾರೀಕು ರಾಜ್ಯ ಸರ್ಕಾರ ನಮ್ಮ SC ST ಸಮಾಜದ ಮೀಸಲಾತಿ ಇದನ್ನ ಹೆಚ್ಚಳ ಆದಾಗ ಅದಾದ ನಂತರ ನನ್ನ ಕೃತಜ್ಞತೆ ಮತ್ತು ಧನ್ಯವಾದ ಹೇಳೋದಕ್ಕೋಸ್ಕರ ಒಂದು ಪೋಸ್ಟನ್ನು ಇದು ಮಾಡಿದ್ರು. ಆ ಪೋಸ್ಟಲ್ಲಿ ನನ್ನ ಕಣ್ಣು ತಪ್ಪಿ ಕೆಲವೊಂದು ತಪ್ಪುಗಳಾಗಿದ್ದು, ಅಂದರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋನ ಸ್ವಾಮೀಜಿಗಳ 2ನೇ ಸಾಲಿನಲ್ಲಿ ಮತ್ತೆ ಅದಕ್ಕೆ ವಿಷಾದಿಸ್ತಾ ಮತ್ತು ನನ್ನ ಸಿದ್ದಪ್ಪಜ್ಜರು ಮತ್ತು ಕುಮಾರಸ್ವಾಮಿ ಅವರು ನನಗೆ ನೆನ್ನೆನೂ ಕೂಡ ಕಾಲ್ ಮಾಡಿದ್ರು. ಅದನ್ನು ನಾನು ಜ್ಞಾನಪ್ರಕಾಶ್ ಸ್ವಾಮೀಜಿ ಹತ್ರ ಹೋಗಿ ಅವರು ಕೂಡ ಅದನ್ನು ನನ್ನ ತಪ್ಪನ್ನ ಹೇಳಿ ಹಿಂಗೆ ಆಗಿತ್ತು, ಈ ಥರ ಒಂದು ಕಣ್ಣು ತಪ್ಪಿನಿಂದ ಆಗಿರೋದ್ರಿಂದ ಇದು ಯಾವುದೇ ಉದ್ದೇಶ ಇರಲಿಲ್ಲ, ಇದ್ರದ್ದು ಇದಿರಲಿಲ್ಲ, ಬಟ್ ನನ್ನ ಕಣ್ಣು ತಪ್ಪಿಂದ ಆಗಿರೋದಕ್ಕೆ ಅವರು ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಇಲ್ಲಪ್ಪ ಇದು ಆಯಿತು, ಇದೇನು ಮುಂದೆ ಈ ಥರ ಆಗೋದು ಬೇಡ, ಯಾಕಂದರೆ ಅದನ್ನೆಲ್ಲ ಜಾಗೃತರಾಗಿ ಇದು ಮಾಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನದ ನಾವು ಯಾವುದೇ ಒಂದು ತಡೆಯದಿಂದ ನಾವು ಹೋರಾಟ ಮಾಡಿದ್ದೀವಿ SC ST ಅವರು, ಅದು ಅಂಬೇಡ್ಕರ್ ಕೊಟ್ಟರು ಕೊಡುಗೆ. ಹಾಗಾಗಿ ಅವ್ರನ್ನ ಎಲ್ಲಿ ಪ್ರೋಟೋಕಾಲ್ ಪ್ರಕಾರ ಎಲ್ಲಿರ್ಬೇಕಂತ ಅದು ಇರಬೇಕು, ಬಟ್ ಇನ್ನು ಮುಂದೆ ಥರ ತಪ್ಪಾಗೋದು ಬೇಡ ಅಂತ ಹೇಳೋದ್ರ ಪ್ರಕಾರ ಅವರ ಮಾರ್ಗದರ್ಶನದಲ್ಲಿ ಇವತ್ತೊಂದು ಪ್ರೆಸ್ ಮೀಟ್ ಮಾಡಿ ಕ್ಷಮೆ ಮತ್ತು ವಿಷಾದವನ್ನು ವ್ಯಕ್ತಪಡಿಸಕ್ಕೆ ಹೇಳಿದ್ರು. ಹಾಗಾಗಿ ನಾನು ಯಾವುದೇ ಒಂದೊಂದು ಉದ್ದೇಶ ಇಲ್ಲದೇ ಅದನ್ನು ನಾನು ಒಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಯಾಗಿ ಅವ್ರ ಬಗ್ಗೆ ನನ್ನ ಅಪಾರ ಗೌರವ ಇಟ್ಕೊಂಡು ನನ್ನದಾದ ಒಂದು ತತ್ವ ಸಿದ್ಧಾಂತಗಳು ನಾನು ಇರೋದ್ರಿಂದ ಕೆಲವೊಂದು ಸಣ್ಣ ಪುಟ್ಟ ತಪ್ಪು ಲೋಪಗಳಾಗಿರೋದ್ರಿಂದ ಕೆಲವರಿಗೆ ಮಾನಸಿಕವಾಗಿ ಅದನ್ನು ನೋವಾಗಿರೋದ್ರಿಂದ ಯಾರಿಗೂ ಅದನ್ನು ಇಡೀ ಸಮಾಜಕ್ಕೆ ನಾನೊಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿ ಇಟ್ಕೊಂಡು ನನ್ನ ಹತ್ರ ತಪ್ಪಾಗಿ ನನ್ನಿಂದ ಯಾವುದೇ ಕಾರಣಕ್ಕೆ ಅದು ತಪ್ಪಾಗಿದ್ದರೆ ದಯವಿಟ್ಟು ಅದು ಕ್ಷಮೆ ಇರಲಿ, ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳ್ತಾ ಪ್ರತಿಯೊಬ್ಬ ನನ್ನ ಎಲ್ಲ ಏನು ಈ ನನ್ನ ರಾಜ್ಯದ ಪ್ರತಿಯೊಬ್ಬ ಜನತೆಗೂ ಕೂಡ ಇದರಿಂದ ವಿಷಾದ ಮತ್ತು ಕ್ಷಮೆ ಕೇಳ್ತಾ ನನ್ನ ಇದನ್ನ ತಪ್ಪನ್ನು ಅದನ್ನು ಒಬ್ಬ ಪ್ರಜಾಪ್ರತಿನಿಧಿ ಆಗುವಂಥವ್ರು, ಒಬ್ಬ ನೀವು ಎಷ್ಟು ಜವಾಬ್ದಾರಿತವಾಗಿರ್ಬೇಕು, ನೀವು ಎಷ್ಟೊಂದು ಮೈಜವಾಬ್ದಾರಿ ಮಾಡ್ತಿದ್ದೀರಾ, ಇದ್ರ ಬಗ್ಗೆ ನೀವು ಯಾಕೆ ಮಾಡಿಲ್ಲ ಮೊದಲು ಅಂತ ಕೇಳಿದ್ರೆ, ಇಲ್ಲ ನಾನು ಕಣ್ತಪ್ಪಿಂದ ಆಯಿತು ಅದಾಯಿತು ಅಂತ. ಕಣ್ತಪ್ಪಿಂದ ಆಯಿತು, ಮಾಡೋದು ತಪ್ಪ ಮಾಡ್ಬಿಟ್ಟು ಲಾಟಲ್ಲಿ ಸಾರಿ ತಪ್ಪಾಯ್ತಿರೋದು ಅಷ್ಟೇ ಸಮಂಜಸ ಅಲ್ಲ. ಕಣ್ತಪ್ಪಿಂದ ಆಯಿತು ಅನ್ನೋದಕ್ಕಿಂತ ಮುಂಚೆನೆ ನಾವು ಜವಾಬ್ದಾರಿ ತಗೋಬೇಕಂತ ಜವಾಬ್ದಾರಿ ನಮ್ಮ ಜೇಪಲ್ಲಿ ಇತ್ತು. ಆಗ ಏನಾಗಿದೆ, ಏನೋ ನನ್ನಿಂದ ಆಗಿಲ್ಲ, ಬೇರೆ ಕಡೆಯಿಂದ ಆಗಿದೆ, ಇದು ತಪ್ಪಾಗಿದೆ ಅಂತ ಹೇಳಿದ್ದಾರೆ. ನಾವು ಹೇಳಿದೆ ಮುಂದೆ ನೀವು ಪ್ರತಿಯೊಂದು ಈಗ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲರೂ ನಿಮ್ಮನ್ನ ಮುಂದೆ MLA ಒಬ್ಬ ಪ್ರಜಾಪ್ರತಿನಿಧಿ ಆಗಬೇಕು ಅಂತ ತುಂಬ ಖುಷಿ ನಿಮ್ಮನ್ನ ಜಾಲತಾಣದಲ್ಲಿ ಎಲ್ಲ ಬಯಲಾಡ್ತಾ ಇದೆ. ಹಾಗಾಗಿ ನೀವು ಇದನ್ನು ಮುಂದುವರಿಸಬೇಡಿ, ದಯಮಾಡಿ ನೀವು ಪಬ್ಲಿಕ್ ಆಗಿ ನೀವು ಸಾರಿ ಕೇಳಬೇಕು. ಈ ಥರ ಕೇಳ್ಕೊಂಡಾಗ ನಿಮಗೊಂದು ಉತ್ತಮ ಸ್ಥಾನ ಸಿಗುತ್ತೆ. ಇಲ್ಲ ಇದೇ ಬಿಟ್ಟರೆ ಇದು ಉಗ್ರವಾದ ತಿರುಗತ್ತೆ, ಇದು ಬೇರೆ ರೀತಿ ತಾರತಮ್ಯ ಆಗೋದು ಬೇಡ. JP ಅವರೇ ಫಸ್ಟ್ ಪ್ರೆಸ್ ಮೀಟ್ ಆಗಿ ನೀವು ಮೊದಲು ಸಾರಿ ಕೇಳಿ, ನೀವು ಮಾಡೋ ತಪ್ಪು ತಾನೇ ಕೇಳಿ, ಮಾಡೋ ತಪ್ಪು ಏನಿಲ್ಲ, ಈಗ ಕಣ್ಣು ತಪ್ಪಿದೆ ಅಂತ ಹೇಳೋವರೆಗೆ ಇವತ್ತು ಪ್ರೆಸ್ ಮೀಟ್ ಕರೆದಿದ್ದಾರೆ. ಇಷ್ಟು ಇದಕ್ಕೆ ಅವ್ರು ಮೊಟಕುಗೊಳಿಸಿ ಇನ್ನು ಮುಂದೆ ಇವರು ಯಾವುದೇ ಇವರು ಕದೀಕರಣ ನಡಿಬೇಕಾದ್ರೆ ಅಧ್ಯಕ್ಷ ನಡಿಬೇಕು ಅಂತಂದ್ರೆ ಅವ್ರು ಮುಂದಾಳು ನಡಿಬೇಕು ಅಂತಂದ್ರೆ ಇನ್ನು ಮುಂದೆ JP ಅವರು ಭಾಳ ಕೇರ್ಫುಲ್ಲಿಂದ ಭಾಳ ಎಚ್ಚರಿಕೆಯಿಂದ ಮಾಡ್ಕೊಂಡು ಹೋಗ್ಬೇಕು ಅಂತ ನಿಮ್ಮ ಈ ಪತ್ರ